ಉಜಿರೆ ಬೆಳ್ತಂಗಡಿ ಬಂಟ್ವಾಳದಲ್ಲಿ ತನ್ನ ಶಾಖೆಯನ್ನ ಹೊಂದಿರುವ ಹೆಸರಾಂತ ಜವಳಿ ಮಳಿಗೆ ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ಮತ್ತು ರೆಡಿಮೇಡ್ಸ್ನ 4ನೇ ನೂತನ ಮಳಿಗೆ ಮಡಂತ್ಯಾರಿನ ಮುಖ್ಯ ರಸ್ತೆಯಲ್ಲಿರುವ ಪಾಂಪೆ ಆರ್ಕೆಟ್ನಲ್ಲಿ ಶುಭಾರಂಭಗೊಂಡಿತು. ಉಜಿರೆ ಶ್ರೀ ಜನಾರ್ದನ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಸರ ಯು ವಿಜಯರಾಘವ ಪಡ್ಮೆಟ್ನಾಯ ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಮಡಂತ್ಯಾರಿನ ಸೇಕ್ರೆಡ್ ಹಾರ್ಟ್ ಚರ್ಚಿನ ಧರ್ಮಗುರು ರೆವರೆಂಡ್ ಫಾದರ್ ಬಾಸಿಲ್ ವಾಸ್ ನೂತನ ವಸ್ತ್ರ ಮಳಿಗೆಯನ್ನ ಉದ್ಘಾಟಿಸಿದ್ರು. ಈ ಸಂದರ್ಭ ಸಂಸ್ಥೆಯ ಆಡಳಿತ ಪಾಲುದಾರ ಮೋಹನ್ ಚೌಧರಿ ಅವರು ಮಾತನಾಡಿ, 3 ವರ್ಷಗಳ ಹಿಂದೆ ಉಜಿರೆಯಲ್ಲಿ ವಸ್ತ್ರ ಮಳಿಗೆ ಆರಂಭಿಸುವಾಗ ತುಂಬಾ ಅಂಜಿಕೆಯಾಗಿತ್ತು. ಆದರೆ ಕೆಲವೇ ಅವಧಿಯಲ್ಲಿ ಜನರ ಪ್ರೋತ್ಸಾಹದಿಂದ ಯಶಸ್ವಿಯಾಗಿ ಉದ್ಯಮ ನಡೆಸಲು ಸಾಧ್ಯವಾಯಿತು. ಮಡಂತ್ಯಾರಿನಲ್ಲೂ ಹೊಸ ಮಳಿಗೆ ಆರಂಭಿಸುವಂತೆ ಅನೇಕ ಮಂದಿ ಸ್ನೇಹಿತರು ಒತ್ತಾಯಿಸಿದ್ರು. 3 ವರ್ಷದ ಪ್ರಯತ್ನದ ಫಲವಾಗಿ ಮಡಂತ್ಯಾರಿನಲ್ಲೂ ಹೊಸ ಮಳಿಗೆ ಸ್ಥಾಪಿಸಲು ಸಾಧ್ಯವಾಯಿತು ಎಂದರು. 3 ವರ್ಷ ಹಿಂದೆ ನಾನು ಉಜಿರೆಯಲ್ಲಿ ವ್ಯಾಪಾರಸ್ಥರು ಸ್ಟಾರ್ಟ್ ಮಾಡ್ಲಿಕ್ಕೆ ಬಂದಾಗ ತುಂಬಾ ಅಂಜಿಕೆ ಇತ್ತು, ಒಂಥರ ಹೆದರಿಕೆ ಇತ್ತು. ಈ ಊರಲ್ಲಿ ಚಿಕ್ಕ ಊರಲ್ಲಿ ಹೇಗೆ ವ್ಯಾಪಾರ ಮಾಡೋದು, ಅಥವಾ ವ್ಯಾಪಾರದಲ್ಲಿ ನಾವು ಇಲ್ಲಿ ಕರೆಕ್ಟ್ ಆಗ್ತೀವಿ ಇಲ್ಲ, ಅಥವಾ ರಾಜಸ್ಥಾನ ಹೋಗ್ಬೇಕಾಗ್ತದ ಅಂತ ತುಂಬಾ ಅಂಚೆಗಳು ಇತ್ತು. ಆದ್ರೆ ಕೆಲವೇ ದಿನಗಳಲ್ಲಿ ಜನಗಳು ನಮ್ಮನ್ನ ತುಂಬಾ ಮೆಚ್ಚುಗೆ, ತುಂಬಾ ಖುಷಿಯಿಂದ ಇದು ನಮ್ಮನ್ನ ಒಳ್ಳೆ ಖುಷಿ ಪಡ್ತಿದ್ದಾರೆ, ನಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ. ಹಾಗಾದ್ರಿಂದ 3 ವರ್ಷದಿಂದ ಮಡಂತ್ಯಾರಿನ ಜನಗಳು ನಮಗೆ ಆಗಾಗ ಕಸ್ಟಮರ್ ಮಡಂತ್ಯಾರಿನ ನಮ್ಗೆ ತುಂಬಾ ಬರ್ತಿದ್ರು. ಅವರು ಸಹ ಒಂದು 3 ವರ್ಷದಿಂದ ಹೇಳ್ತಿದ್ರು ನಮ್ಮ ಊರಲ್ಲಿ ಒಂದು ಸಂಸ್ಥೆ ಮಾಡಿ. ಹಾಗಾಗಿ ಕಳೆದ 3 ವರ್ಷಗಳಿಂದ ಮಾಡಿದ ಪರಿಶ್ರಮಕ್ಕಾಗಿ ಇವತ್ತು ನಾವು ಮಡಂತ್ಯಾರಲ್ಲಿ ಬಂದಿದ್ದೇವೆ. ತುಂಬಾ ಖುಷಿ. ಇನ್ನು ಗ್ರಾಹಕರು ಹಿತೈಷಿಗಳು ನೂತನ ಮಳಿಗೆಗೆ ಆಗಮಿಸಿ ಶುಭ ಹಾರೈಸಿದ್ರು. ಮುಖ್ಯ ಅತಿಥಿಗಳಾಗಿ ಉದ್ಯಮಿ ಸಮರ್ಥಲಾಲ್ ತುಕ್, ಪಾರಂಕಿ ಶ್ರೀ ಮಹಿಷಮರ್ಧಿನಿ ದೇವಸ್ಥಾನದ ಆಡಳಿತ ಮುಕ್ತೇಸರ ಬಿ ರಾಜಶೇಖರ್ ಶೆಟ್ಟಿ ಭಂಡಾರಿಕೋಟೆ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಜಮೀಯತುಲ್ ಫಲಾಹ್ನ ನಿಕಟಪೂರ್ವ ಅಧ್ಯಕ್ಷ ಅಬ್ದುಲ್ ಲತೀಫ್ ಸಾಹೇಬ್, ಮಾಲಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬೇಬಿ ಸುವರ್ಣ, ಮಡಂತ್ಯಾರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೆ ಗೋಪಾಲಕೃಷ್ಣ ಭಾಗವಹಿಸಿದ್ರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.